ನನ್ನ ಬಲಿದಾನದಿಂದ ಈ ಜಿಲ್ಲೆಯಲ್ಲಿ ಮತೀಯವಾದಿಗಳ ಅಟ್ಟಹಾಸ ನಿಲ್ಲುವುದಾದರೆ ನಾನು ನನ್ನ ಜೀವ ನೀಡಲು ಸಿದ್ಧ. ಕೋಮು ಗಲಭೆಗಳನ್ನು ಸೃಷ್ಟಿಸುವ ಯಾವುದೇ ಸಂಘಟನೆಯಾದರೂ ಅದರ ವಿರುದ್ಧ ಇನ್ನು ಹೋರಾಡುತ್ತೇನೆ. ನನ್ನ ವಿಳಾಸ ಮಂಗಳೂರು. ನಾನು ಕಾಂಗ್ರೆಸ್ ಕಚೇರಿ ಮುಂದೆ ಇರ್ತೇನೆ. ತಲೆ ಕಡಿಯುವವರು ಬಂದು ಕಡೀರಿ ಎಂದು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಿಥುನ್ ರೈ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿರುವ ಬಜರಂಗ ದಳದ ಕಾರ್ಯಕರ್ತರ ಎಚ್ಚರಿಕೆಯ ವಿಡಿಯೋ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ವಿಜಯೋತ್ಸವದ ಸಂದರ್ಭದಲ್ಲಿ ಯಾರೋ ಪುಂಡ ಪೋಖರಿಗಳು ಬಜರಂಗ ದಳದ ಸುದ್ದಿಗೆ ಬಂದರೆ ಕೈಕಾಲು ತೆಗೆಯುತ್ತೇವೆ, ಅಗತ್ಯವಿದ್ರೆ ತಲೆ ತೆಗೆಯುತ್ತೇವೆ ಎಂದು ಹೇಳಿದ್ದಾರೆ. ಒಂದು ವೇಳೆ ನನ್ನ ಬಲಿದಾನದಿಂದ ಈ ಜಿಲ್ಲೆಯಲ್ಲಿ ಮತೀಯವಾದಿಗಳ ಅಟ್ಟಹಾಸ ನಿಲ್ಲುವುದಾದರೆ ನಾನು ನನ್ನ ಜೀವ ನೀಡಲು ಸಿದ್ಧನಾಗಿದ್ದೇನೆ. ಇವತ್ತು ಮಿಥುನ್ ರೈಗೆ ಬಂದಂತಹ ಪರಿಸ್ಥಿತಿ ನಾಳೆ ನಿಮ್ಮ ಮನೆಯ ಮಗನಿಗೆ ಅಥವಾ ಮಗಳಿಗೆ ಬರ್ತದೆ. ನಾವೆಲ್ಲರೂ ಒಟ್ಟಾಗಿ ಇಂತಹವರ ವಿರುದ್ಧ ಹೋರಾಡಬೇಕು. ಈ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡ್ತೇನೆ. ನಮ್ಮ ಜಿಲ್ಲೆಯಲ್ಲಿ ಮತೀಯವಾದಿಗಳ ಅಟ್ಟಹಾಸ ನಿಲ್ಲಬೇಕು. ನನ್ನ ವಿಳಾಸ ಮಂಗಳೂರು. ಕಾಂಗ್ರೆಸ್ ಕಚೇರಿ ಮುಂದೆ ಇರ್ತೇನೆ. ತಲೆ ಕಡಿಯುವವರು ಬಂದು ಕಡೀರಿ ಎಂದು ಸವಾಲನ್ನ ಎಸೆದಿದ್ದಾರೆ. ಯಾರೋ ಕೆಲವು ಪುಂಡ ಪೋಖರಿಗಳು ಬಹಿರಂಗವಾಗಿ ಬಜರಂಗ ದಳದ ವಿಚಾರಕ್ಕೆ ಬಂದರೆ ಮಿಥುನ್ ರೈನ ಕೈಯನ್ನು ಕಡಿತೇವೆ, ಕಾಲನ್ನು ಕಡಿತೇವೆ, ಸಮಯ ಸಂದರ್ಭ ಬಂದರೆ ತಲೆಯನ್ನು ಕಡಿತೇವೆ ಎಂಬ ಮಾತನ್ನು ಹೇಳಿದ್ದಾರೆ. ಈ ಸಮಾಜದಲ್ಲಿ ನಿಲ್ಲಬೇಕಿದ್ರೆ ನಾನು ತ್ಯಾಗವನ್ನು ಕೊಡಲಿಕ್ಕೂ ಕೂಡ ಸಿದ್ಧನಾಗಿದ್ದೇನೆ. ಮಿಥುನ್ ರೈಗೆ ಆದಂತಹ ಈ ಅವಹೇಳನಕಾರಿ ಮಾತು ನಾಳೆ ತಮ್ಮ ಮನೆಯ ಮಗಳಿಗಾಗಲಿ ಆಗುವಂಥ ಸಂದರ್ಭ. ನಾವೆಲ್ಲರೂ ಒಗ್ಗಟ್ಟಲ್ಲಿದ್ದು ಇಂತಹ ಅವಹೇಳನಕಾರಿ ಮಾತಿನ ವಿರುದ್ಧವಾಗಿ ನಾವು ನಮ್ಮ ಪಕ್ಷದ ವತಿಯಿಂದ ನಮ್ಮ ಕಾರ್ಯಕರ್ತರು ನಾನಾ ವಿಧಾನಸಭಾ ಕ್ಷೇತ್ರದಲ್ಲಿ ಕಂಪ್ಲೇಂಟನ್ನು ಕೊಡುವಂತಹ ಕಾರ್ಯಕ್ರಮಕ್ಕೆ ಹಮ್ಮಿಕೊಂಡಿದ್ದಾರೆ. ಮಾನ್ಯ ಪೊಲೀಸ್ ಅಧಿಕಾರಿ ವರಿಷ್ಠರಿಗೆ ನನ್ನ ವೈಯಕ್ತಿಕ ನೆಲೆಯಲ್ಲಿ ಕೂಡ ಕಂಪ್ಲೇಂಟನ್ನು ಕೊಡಲಿಕ್ಕೆ ಹೇಳ್ತಿದ್ದೇನೆ. ಯಾವುದೇ ಸಂಘಟನೆ ಆಗಲಿ ಅದು ಜನರ ನಡುವಲ್ಲಿ ವಿಷಬೀಜವನ್ನು ಬಿತ್ತುವಂಥ ಕಾರ್ಯಕ್ರಮ ಮಾಡುವಂಥ ಸಂದರ್ಭದಲ್ಲಿ ಮಿಥುನ್ ರೈ ಇನ್ನೂ ಕೂಡ ಸಂಘಟನೆಯ ವಿರುದ್ಧವಾಗಿ ಮಾತನಾಡ್ತಾನೆ. ನನ್ನ ವಿಳಾಸ ಮಂಗಳೂರು, ನಾನಿರುವುದು ಕಾಂಗ್ರೆಸ್ ಕಚೇರಿಯ ಮುಂದೆ. ದಯವಿಟ್ಟು ಯಾರಾದರೂ ಬರುವವರು ಬಂದು ನನ್ನ ತಲೆಯನ್ನು ಕಡಿಬಹುದು.